ಉಡುಪಿ ಛಾಯಾಗ್ರಾಹಕರ ಮಹಾಸಭೆಯ ಕಾರ್ಯಕಲಾಪ ತುಳುವಿನಲ್ಲಿ ನಡೆದಿದೆ. ಈ ಮೂಲಕ ತುಳು ಭಾಷೆಗೆ ವಿಶೇಷ ಸ್ಥಾನಮಾನವನ್ನು ಉಡುಪಿಯ ಛಾಯಾಗ್ರಾಹಕರ ಸಂಘ ನೀಡಿದೆ. ತುಳುವಿಗೆ ಸಾಂವಿಧಾನಿಕ ಮಾನ್ಯತೆ ಸಿಗಬೇಕು ಎಂಬ ಆಗ್ರಹ ತುಳುನಾಡಿನಲ್ಲಿ ಹೊಸ ಸ್ವರೂಪವನ್ನು ಪಡೆದುಕೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಸೌತ್ ಕೆನರಾ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ ಉಡುಪಿ ಇದರ ವಲಯದ 29ನೇ ಮಹಾಸಭೆ ಕಾರ್ಯಕಲಾಪ ತುಳುವಿನಲ್ಲಿ ಜರುಗಿದ್ದು ಶ್ಲಾಘನೀಯ ಎಂದು ಎಸ್ಕೆಪಿಎ ಜಿಲ್ಲಾಧ್ಯಕ್ಷ ಹಾಗೂ ರಾಜ್ ಸೌಂಡ್ಸ್ ಆ್ಯಂಡ್ ಲೈಟ್ಸ್ ತುಳು ಚಲನಚಿತ್ರ ನಿರ್ಮಾಪಕ ಆನಂದ್ ಎಸ್ ಬಂಟ್ವಾಳ್ ಅಭಿಪ್ರಾಯಪಟ್ಟರು. ಅವರು ಉಡುಪಿಯ ಜಗನ್ನಾಥ ಸಭಾಭವನದಲ್ಲಿ ಶನಿವಾರದಂದು ಉಡುಪಿ ವಲಯದ ಮಹಾಸಭೆಯ ಉದ್ಘಾಟನೆ ನೆರವೇರಿಸಿ ಮಾತನಾಡ್ತಾ ಇದ್ದರು. ವಿದ್ಯಾರ್ಥಿ ವೇತನ, ವೈದ್ಯಕೀಯ ನೆರವು, ಛಾಯಾಚಿತ್ರ ಸ್ಪರ್ಧೆಯ ಬಹುಮಾನ ವಿತರಣೆ, ನೂತನ ಸದಸ್ಯರ ಸೇರ್ಪಡಿಸುವಿಕೆ ಮುಂತಾದ ಕಾರ್ಯಕ್ರಮಗಳು ನಡೆದವು. ಇದು ಪೂರ ಕಾರ್ಯಕ್ರಮನಿ ಟೂಟೆ ಕೊಡ್ಬಿಡ್ತೀನಿ ಆಸೆ ಇತ್ತು ಸೊ ಅವನಿಗಳು ಮತ್ತೊಂದು ಲೆಸ ಅಂಡ ಯಾರು 100% ತುಳು ಎಂಗ್ಲ ತಪ್ಪುಡು ಅಂಡ ನಮ್ಮ ಕನ್ನಡ ಭಾಷೆ ಮಧ್ಯೆ ಇಂಗ್ಲೀಷ್ ತುಳು ಪೂರ ಸೇರ್ಪ ಅಂಚೆದಲ್ಲಿ ಎಂಟೊಣ್ಣೆ ಐದು ನಮ್ಮ ನಿರೂಪಕೈನ ರಾಘವೇಂದ್ರ ಆರು ಬಲ್ಲಗನೆ ನಮ್ಮ ಕಾರ್ಯ ಒಂದು ಗುರುಕಾರರಲ್ಲಿ ಪನವದ ಗುರುಕಾರರಲ್ಲಿ ಸೊ ಅದರ ಕೇಂದ್ರ ಪ್ರತಿ ಒಂದು ವಿಷಯ ಕೇಂದ್ರ ಮೂರೇ ನಮ್ಮ ಒಂದು ಕೂಡು ಕುಟುಂಬ ಈ ಕೂಡು ಕುಟುಂಬ